ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸಾಹಿತ್ಯ ಕನ್ನಡ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರೇವತಿ. ಸಾರಿ, ಇವತ್ತು ನಾನು ಯಾರೋ ಒಬ್ಬರ ಬಗ್ಗೆ ಹೇಳಬೇಕಿತ್ತು. ಸೊ ತಮ್ಮೇಲೆ ನೋಡಿರ್ಬೋದು ನೀವು. ಸೊ ಅವ್ರ ಬಗ್ಗೆ ಹೇಳಬೇಕಿತ್ತು. ನಾನು ಯಾವಾಗೂ ಹೇಳ್ತಾ ಇರ್ತೀನಿ, ನನ್ನ ಫಸ್ಟಿನ ವಿಡಿಯೋಯಿಂದ ನೀವು ನೋಡಿರ್ಬೋದು, ನನಗೆ ಯಾರೇ ಸಪೋರ್ಟ್ ಮಾಡಿದರು ಮತ್ತು ನನಗೆ ಯಾರೇ ಧೈರ್ಯ ಕೊಟ್ಟರು. ಸೊ ಅವ್ರ ಬಗ್ಗೆ ನಾನು ಹೇಳ್ಕೊತೀನಿ, ಯಾಕೆಂದರೆ ಅದು ನನ್ನ ಗುಣ. ಸೊ ಅದು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಫಸ್ಟಿಗೆ ವಿಡಿಯೋ ಮಾಡಿದಾಗ ತುಂಬ ಜನ ಒಂಥರ ಅವ್ರ ಬಗ್ಗೆ ಹೇಳಿದರೂ ಕೂಡ ಅದು ನನ್ನ ಪದ್ಧತಿ. ಸೊ ನನಗೆ ಅವ್ರ ಮೇಲೆ ಅಷ್ಟು ಪ್ರೀತಿ ಇತ್ತು ಮತ್ತು ಅಷ್ಟೇ ಕಾಳಜಿ ಇತ್ತು. ಸೊ ಅದಕ್ಕೆ ನಾನು ಅವ್ರ ಬಗ್ಗೆ ಹೇಳಿದೆ. ಬಟ್ ಅವ್ರು ಯಾರು ಕೂಡ ಬೇರೆ ಥರನೇ ನಡ್ಕೊಂಡ್ರು. ಸೊ ನೋ ಪ್ರಾಬ್ಲಮ್, ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಇದು ನನಗೆ ಬಿಟ್ಟಿದ್ದಲ್ವ. ಸೊ ನಮಗೆ ಯಾವತ್ತೂ ಒಳ್ಳೇದು ಮಾಡಿದವ್ರನ್ನ ನಾವು ನೆನೆಸ್ಕೊಳ್ಳೇಬೇಕು. ಸೊ ಅದು ನನ್ನ ಗುಣ. ಇವತ್ತು ನಾನು ಹೇಳ್ತಾ ಇರೋದು ಒಬ್ಬರ ಬಗ್ಗೆ. ಸೊ ಇನ್ನೂ ಇದ್ದಾರೆ. ಸೊ ಅವ್ರ ಬಗ್ಗೆನೂ ಕೂಡ ವಿಡಿಯೋನ ಮಾಡಿ ಹಾಕ್ತೀನಿ ನಾನು. ಸೊ ಸದ್ಯಕ್ಕೆ ಒಬ್ಬೊಬ್ಬರು ಆದಮೇಲೆ ಹಾಕ್ತೀನಿ. ತುಂಬ ಜನ ಇದ್ದಾರೆ ಯೂಟ್ಯೂಬಿಗೆ ಬಂದಮೇಲೆ ತುಂಬ ಒಳ್ಳೇದು ಮಾಡಿದವರು. ಸೊ ಫಸ್ಟಿಗೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನನಗೆ ಯೂಟ್ಯೂಬಿಗೆ ಬರೋದಕ್ಕೆ ಎಲ್ಲದಕ್ಕೂ ಮೇನ್ ಕಾರಣ ಲಕ್ಕಿ ಲಿಕೇಶ್ ಯಶ್. ಸೊ ಗೊತ್ತೇ ಇದೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇದೆ. ನನಗೆ ವೀಡಿಯೋಸ್ ಹೇಗೆ ಹಾಕಬೇಕು, ಹೇಗೆ ಮಾಡಬೇಕು ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಸೊ ಅವ್ರದ್ದು ವಿಡಿಯೋ ನೋಡ್ಕೊಂಡ್ಮೇಲೆ ಬ್ಲಾಗ್ಗಳನ್ನ ನೋಡಿದ್ಮೇಲೆ ನನಗೆ ಗೊತ್ತಾಯ್ತು ಹೇಗೆ ಮಾಡಿ ಹಾಕಬೇಕು ಅಂಥೇಳಿ. ಸೊ ಹಾಕಾದ್ಮೇಲೆ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ರು, ತುಂಬ ಫ್ಯಾಮಿಲಿ ಸಿಕ್ತು ನನಗೆ ಯೂಟ್ಯೂಬಲ್ಲಿ. ತುಂಬಾ ಖುಷಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ ಹೇಳಬೇಕಂದ್ರೆ. ಕೆಲವೊಂದು ಹೇಗಿರ್ತಾರೆ ಅಂದರೆ, ಕೆಲವೊಬ್ಬರು ಹೇಗಿರ್ತಾರೆ ಅಂದರೆ, ನಾವು ಎಷ್ಟೇ ಅವರಿಗೆ ಪ್ರೀತಿ ತೋರಿಸಿದ್ರು ಅವ್ರಿಗೆ ನಾವು ಹೊರಗಿನವರೇ. ಸೊ ಅವರು ಹೊರಗಿನವರೇ ಆಗಿರ್ತಾರೆ, ಬಟ್ ನಾವು ಅವ್ರನ್ನ ನಮ್ಮವರು ಅಂತ ಅಂದ್ಕೊಂಡಿರ್ತೀವಿ. ಸೊ ಅದು ಮೇನ್ ನಮ್ಮದು ತಪ್ಪು. ನಾವು ಎಷ್ಟೇ ಅವ್ರಿಗೆ ಪ್ರೀತಿ ತೋರಿಸಿದ್ರು ಅವ್ರಿಗೆ ಯಾವತ್ತಿದ್ರು ನಾವು ಹೊರಗಿನವರೇ ಆಗಿರ್ತೀವಿ. ಬಟ್ ಇವ್ರ ವಿಷಯದಲ್ಲಿ ಹಾಗಿಲ್ಲ. ಇವ್ರು ನಿಜವಾಗ್ಲೂ ನನಗೆ ಈ ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ನನ್ನ ಕಾಳಜಿ ಮಾಡ್ತಾರೆ. ಪ್ರತಿಯೊಂದು ವಿಷಯ ಕೂಡ ನನಗೆ ಕ್ಲಿಯರಾಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಂಗೆ ಕೆಲವೊಂದೆಲ್ಲ ಯೂಟ್ಯೂಬಲ್ಲಿ ಏನಂದರೆ, ಈ ಟೈಟಲ್ ಹಾಕ್ಬೇಕಾದ್ರೆ ಏನು ಹಾಕಿದರೆ ವೈರಲ್ ಆಗ್ಬೋದು ಅಥವಾ ಯಾವ ರೀತಿ ತಮ್ಮೇಲ್ ಕ್ರಿಯೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಪ್ರತಿಯೊಂದು ಹೇಳ್ಕೊಡ್ತಾರೆ. ನನಗೆ ಕಷ್ಟ ಅಂದಾಗೂ ಕೂಡ ನನಗೆ ಹೆಲ್ಪ್ನ ಮಾಡಿದ್ದಾರೆ. ಸೊ ನನಗೆ ತುಂಬ ಹೆಮ್ಮೆ ಇದೆ, ಅವ್ರ ಮೇಲೆ ತುಂಬಾ ಪ್ರೀತಿ ಕಾಳಜಿ ಇದೆ. ಸೊ ನಿಜವಾಗ್ಲೂ ನಾನು ಬೇರೆಯವ್ರಿಗೆ ಅಷ್ಟು ಅಟ್ಯಾಚ್ ಅಂದರೆ ಕ್ಲೋಸ್ ಆಗ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ಇವ್ರಿಗೆ ತುಂಬ ಕ್ಲೋಸ್ ಆಗಿದ್ದೀನಿ. ಸೊ ಅವರು ನಾನು ಕ್ಲೋಸ್ ಆಗಿದ್ದು ನೋಡಿ ಅವ್ರು ನನಗೆ ನೀನು ಅಷ್ಟು ಕ್ಲೋಸ್ ಆಗಿಬಿಡ್ತೀಯ ತುಂಬ, ಬಟ್ ಆಮೇಲೆ ನೀನು ಇರೋಕ್ಕಾಗಲ್ಲ ಸುಮ್ಮನೆ ಯಾಕೆ ಅಂತೆಲ್ಲ ಹೇಳಿದರು. ಬಟ್ ಅವರಿಗೆ ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಪಟ್ಟೆ, ಬಟ್ ಆಮೇಲೆ ಅವ್ರಿಗೆ ಅರ್ಥ ಆಯಿತು. ಸೊ ಎಷ್ಟು ಕ್ಲೋಸ್ ಆಗ್ತಾಳೋ ಅಷ್ಟು ಚೆನ್ನಾಗಿರ್ತಾಳೆ ಅಂತ. ಸೊ ಈಗೂ ಕೂಡ ಅವರು ನನ್ನ ಬಿಟ್ಕೊಡಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಏನೇ ಕೇಳಿದ್ರು ಕೂಡ ಒಂಚೂರು ಬೇಜಾರಿಲ್ಲದೆ ಅವರು ಕೂಡ ಏನೇ ಒಂದು ಮಾಡ್ಕೊಂಡಿದ್ರು ಕೂಡ ಅದನ್ನು ನನಗೆ ತಿಳಿಸ್ಕೊಡ್ತಾರೆ ತುಂಬ ಈಸಿಯಾಗಿ. ಅರ್ಥ ಆಗದಿದ್ರೆ ಒಂದು 10 ಸರಿ ಕೇಳಿದ್ರು ಕೂಡ ಬೇಜಾರು ಮಾಡ್ಕೊಡಲ್ಲ, ಹೇಳ್ಕೊಡ್ತಾರೆ. ಮತ್ತು ನನ್ನ ಸ್ವಂತ ಪ್ರಾಬ್ಲಮ್ ಆದಾಗೂ ಕೂಡ ಕೆಲವೊಂದು ಸಮಸ್ಯೆ ಕೂಡ ನಾನು ಅವ್ರಿಗೆ ಹೇಳಿದ್ದೆ. ಸೊ ಅದನ್ನು ಕೂಡ ಅವರು ನನಗೆ ತಕ್ಷಣ ಕೂಡ ಹಿಂದೆ ಮುಂದೆ ನೋಡದೆ ಹೆಲ್ಪ್ನ ಕೂಡ ಮಾಡಿಕೊಟ್ರು. ತುಂಬ ಒಳ್ಳೆಯ ಗುಣ, ತುಂಬ ಅಂದರೆ ತುಂಬಾ ಒಳ್ಳೆ ಗುಣ. ಸೊ ಅವರಿಗೆ ಅವ್ರ ಚಾನಲ್ ಎಷ್ಟು ಗ್ರೋತ್ ಆಗ್ತಿದೆ ಇಲ್ವೋ ಗೊತ್ತಿಲ್ಲ, ಬಟ್ ನನ್ನ ಚಾನಲ್ ಬಗ್ಗೆ ತುಂಬಾ ಕೇರ್ ಅವರಿಗೆ. ಸೊ ರೇವತಿ ನೀನು ಹಾಗೆ ಮಾಡು, ರೇವತಿ ನೀನು ಹೀಗೆ ಹಾಕು, ಈಗ ಹಾಕಪ್ಪ, ವಿಡಿಯೋ ಮಾಡಪ್ಪ, ವೈರಲ್ ಆಗುತ್ತೆ ಬಿಡಬೇಡಪ್ಪ, ನೀನು ಫುಲ್ಲು ಡೈಲಿ ವಿಡಿಯೋ ಹಾಕು, ಒಂದಲ್ಲ ಒಂದು ವಿಡಿಯೋ ವೈರಲ್ ಆಗುತ್ತೆ, ಬೇಗ ನಿನ್ನ ವಿಡಿಯೋ ವೈರಲ್ ಆಗಲಿ. ಸೊ ನನಗೆ ಎಷ್ಟು ಅವರು ಹೇಳ್ತಾರೆ ಅಂದರೆ, ಸೊ ನನಗನ್ಸುತ್ತೆ. ಸೊ ಎಲ್ಲರೂ ಅವ್ರವ್ರ ಚಾನಲ್, ಈಗ ಸುಮಾರು ಜನ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಚಾನಲ್ ಹಿಂದೆ ಉಳಿತು ಅಂತೇಳಿ ನನ್ನ ಮೇಲೆ ಸಿಟ್ಟು. ಅಯ್ಯೋ ಇವಳು ನನ್ನಿಂದ ಹಿಂದೆ ಬಂದವಳು, ಇವರೆಲ್ಲ 1K ಮಾಡ್ಕೊಂಡು ಆಗಲೇ ಅವ್ಳು ಸಣ್ಣ ಪುಟ್ಟ ವೀಡಿಯೋ ಎಲ್ಲ ವೈರಲ್ ಆಗ್ತಿದೆ, ಬಟ್ ನಮ್ದು ಯಾವುದೋ ಆಗ್ತಾ ಇಲ್ವಲ್ಲ ಅನ್ನೋ ಬೇಜಾರು ಅವರಿಗೆ. ಬಟ್ ಇವ್ರು ಹಾಗಲ್ಲ. ಸೊ ನೀನು ವಿಡಿಯೋ ವೈರಲ್ ಆದ್ರೆ, ನನ್ನ ವಿಡಿಯೋ ವೈರಲ್ ಆದರೆ ಅವ್ರಿಗೆ ಖುಷಿ. ಸೊ ಅವ್ರಿಗೆ ಏನು ಖುಷಿ ನನಗಂತೂ ನಿಜ ಗೊತ್ತಿಲ್ಲ. ಸೊ ಯಾರು ಅಕ್ಕ ಇದ್ರು, ಸ್ವಂತ ಅಕ್ಕ ತಮ್ಮ ತಂಗಿ ಅಂತಿದ್ರು ಕೂಡ ಖುಷಿ ಪಡ್ತಾರೋ ಎಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ತುಂಬಾ ಖುಷಿ ಪಡ್ತಾರೆ ನನ್ನ ವಿಡಿಯೋ ವೈರಲ್ ಆಗ್ತಿದೆ ಅಂದರೆ. ಅಥವಾ ಡೈಲಿ ವೀಡಿಯೋಸ್ ಹಾಕೋದಂತೂ ಇನ್ನೂ ಖುಷಿ ಅವ್ರಿಗೆ. ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ಎಂಡ್ವರೆಗೂ ಏನು ವಿಡಿಯೋದಲ್ಲಿ ಇರುತ್ತೋ ಪ್ರತಿಯೊಂದು ನೀಟಾಗಿ ನೋಡಿ ನನಗೆ ಕಮೆಂಟ್ ಮಾಡ್ತಾರೆ, ತಿಳಿಸ್ತಾರೆ ನನಗೆ. ಸೊ ಈ ರೀತಿ ಇದೆ ನಿನ್ನ ವಿಡಿಯೋ, ತುಂಬ ಚೆನ್ನಾಗಿ ಬರ್ತಿದೆ ವಿಡಿಯೋ, ಇದೇ ರೀತಿ ಮಾಡಪ್ಪ, ನೀನು ಬೇಜಾರು ಮಾಡ್ಕೋಬೇಡ, ಒಂದಲ್ಲ ಒಂದಿನ ಸಕ್ಸಸ್ ಸಿಗುತ್ತೆ, ಯಾಕೆ ಸುಮ್ಮನೆ ನೀನು ಬೇಜಾರು ಮಾಡಿಕೊಂಡು ಯೂಟ್ಯೂಬ್ ಬಿಡ್ತೀನಿ ಅಂತ ಹೇಳ್ತೀಯ, ನಮಗೆಲ್ಲ ನೋಡು ಸಬ್ಬು ಕೂಡ ಆಗ್ತಾ ಇಲ್ಲ, ವ್ಯೂಸು ಬರ್ತಾರೆ, ಬಟ್ ನಾನು ಮಾಡ್ತಾ ಇದ್ದೀನಲ್ವ, ನನಗೆ ಎಷ್ಟೆಲ್ಲ ಕೆಲಸ ಇದೆ, ಎಷ್ಟೆಲ್ಲ ದೊಡ್ಡ ಫ್ಯಾಮಿಲಿ, ಎಷ್ಟೆಲ್ಲ ದೊಡ್ಡ ಇದಿಟ್ಕೊಂಡಿದ್ದೀನಿ, ಆದರೂ ಕೂಡ ನನಗೆ ಆಗ್ತಾಯಿಲ್ಲ, ಬಟ್ ನಾನು ಮಾಡ್ತಾ ಇದ್ದೀನಲ್ವ, ಬಿಡ್ತಾಯಿಲ್ಲ, ಹೋಪ್ಸು ನೀನು ಇಟ್ಕೋ, ನೀನು
ತುಂಬ ಬೆಳೆಯುವಂಥ ಗುಣ ನಿನಗಿದೆ, ಸೊ ವೈರಲ್ ಆಗುತ್ತೆ ನಿನ್ನ ವಿಡಿಯೋ ಹಾಕು ಅಂತ ಬೆನ್ನೆಲುಬಾಗಿದ್ದಾರೆ. ತುಂಬ ಚೆನ್ನಾಗಿ ಬೆನ್ನು ತಡ್ತಾರೆ ನನಗೆ. ಸೊ ಅವರು ಯಾವತ್ತೂ ಒಂದೇ ಥರ ಇದ್ದಾರೆ, ಸೊ ಚೇಂಜ್ ಆಗಿಲ್ಲ ನನಗೆ ಫಸ್ಟಿಂದ ಇಲ್ಲಿವರೆಗೂ. ನನಗೆ ಅವರು ಪರಿಚಯ ಆಗಿದ್ದು ಫಸ್ಟಲ್ಲಿ ನನಗೆ ಅಷ್ಟು ಪರಿಚಯ ಇರಲಿಲ್ಲ, ಬಟ್ ಯಾರ್ದೋ ಒಬ್ರದಿಂದ ವಿಡಿಯೋ ನೋಡಿ ಪರಿಚಯ ಆಗಿದ್ದು. ಸೊ ಪರಿಚಯ ಆದಮೇಲಂತೂ ತುಂಬಾ ಕೇರ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ದಿನದ ತನಕ ನನಗೆ ನಂದು 1K ಆದರೂ ಕೂಡ ಫುಲ್ ಖುಷಿ ಪಟ್ಟಿದ್ದು ಅವರೇನೆ. ಸೊ ಅವ್ರ ಚಾನಲ್ 1K ಆಗಲಿ ಅಂತ ನಾನು ಕೂಡ ಟ್ರೈ ಮಾಡಿದೆ, ಬಟ್ ಅವ್ರಿಗೆ ಆಗ್ತಾಯಿಲ್ಲ. ಬಟ್ ಸೊ ಪ್ಲೀಸ್ ನಿಮ್ಗೆಲ್ಲರಿಗೂ ನಾನು ಹೇಳ್ತಾ ಇರೋದು ನೋಡಿದ್ರೆ ಯಾರು ಅಂತ ಗೊತ್ತಾಗಿರ್ಬೋದು, ನೋಡ್ಬೋದು. ನಾನು ಈ ಫೋಟೋ ಕೂಡ ಹಾಕಿದ್ದೀನಿ. ಸೊ ಅವರೇ ಸ್ಮಾರ್ಟ್ ಚಂದ್ರಕಲಾ ಚಾನಲ್ಲು. ಸೊ ಅಕ್ಕ ತುಂಬ ಥ್ಯಾಂಕ್ಸ್. ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ನನಗೆ ನಿಜವಾಗ್ಲೂ ಗೊತ್ತಾಗಲ್ಲ. ನನ್ನ ಸ್ವಂತ ಅಕ್ಕ ಇದ್ರು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರು ಇಲ್ವೋ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನನಗೆ ಅಷ್ಟೊಂದು ಹೆಲ್ಪ್ ಮಾಡ್ತೀರಾ. ನನ್ನ ಸ್ವಂತ ಪ್ರಾಬ್ಲಮ್ ಕೂಡ ನನಗೆ ಹೆಲ್ಪ್ ಮಾಡ್ತೀರಾ. ಹಾಗೆ ನನಗೆ ಯೂಟ್ಯೂಬಲ್ಲಿ ಯಾವ ಥರ ನಾನು ತಮ್ಮೇಲೆ ಹಾಕ್ಬೋದು, ಯಾವ ಥರ ಟೈಟಲ್ ಹಾಕ್ಬೋದು ಅಂತ ಕೂಡ ನನಗೆ ಹೇಳ್ಕೊಟ್ಟಿದ್ದೀರಾ. ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಲ್ಲ, ಬಿಟ್ಟಿದ್ದೀನಿ, ಮಾಡಲ್ಲ ಅಂದಾಗೂ ಕೂಡ ನನಗೆ ಬೈದು ವಿಡಿಯೋ ಹಾಕು ನೀನು ವೈರಲ್ ಆಗುತ್ತೆ, ಯಾಕೆ ಹಾಕೋಲ್ಲ ಅಂತ ಹೇಳಿ ನನಗೆ ತುಂಬ ಚೆನ್ನಾಗಿ ಧೈರ್ಯ ಹೇಳ್ತೀರಾ. ಇಷ್ಟರ ಮಟ್ಟಿಗೆ ನನಗೆ ಅವರು ಈ ರೀತಿ ನಡ್ಕೋತಾರೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಎಲ್ಲರೂ ನಮ್ಮ ಚಾನಲ್ ಗ್ರೋತ್ ಆಗಲಿ ಅಂತ ಬಯಸೋ ಕಾಲದಲ್ಲಿ ಯಾರೋ ಒಬ್ಬರು ಬಂದು ನಿನ್ನ ಚಾನಲ್ ಗ್ರೋತ್ ಆಗಲಮ್ಮ, ನೀನು ಚೆನ್ನಾಗಿ ಬೆಳಿಬೇಕು ಅಂತ ಒಳ್ಳೆ ಮನಸ್ಸಿಂದ ಆರೈಸೋರು ಎಷ್ಟು ಜನ ಸಿಗ್ತಾರೆ ಹೇಳಿ ಅಲ್ವಾ. ಸೊ ಇವರು ಸಿಕ್ಕಿದ್ದಾರೆ, ನನಗೆ ಅದೇ ಖುಷಿ, ನನಗೆ ಅದೇ ಆಶ್ಚರ್ಯ. ಅವ್ರ ಚಾನಲ್ ಏನೂ ಇದಾಗ್ತಿಲ್ಲ, ಬಟ್ ಆದರೂ ಕೂಡ ನನ್ನ ಚಾನಲ್ ಮೇಲೆ ಅವರಿಗೆ ಒಂಥರ ಆಸೆ ಜಾಸ್ತಿ. ನೀನು ಹಾಕು ಹೆಂಗಿದ್ರು ನಾವು ನೋಡ್ತೀವಿ, ಹಾಕು ಫುಲ್ ವಿಡಿಯೋ ನೋಡ್ತೀವಿ ನಾವು ಅಂಥೇಳಿ ಹಾಕಿಸ್ತಾರೆ. ನಾನು ವಿಡಿಯೋ ಮಾಡಲ್ಲ ಅಂದಾಗೆಲ್ಲ ನನಗೆ ಫೋನ್ ಮಾಡಿ ಬೈತಾರೆ, ಏನಮ್ಮ ನೀನು ಯಾಕೆ ಹಿಂಗೆ ಮಾಡ್ತೀಯ, ಇನ್ಸ್ಟಾಗ್ರಾಮಲ್ಲಿ ಫೋನ್ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತೀಯ, ವಿಡಿಯೋ ಮಾಡಿ ಹಾಕು ಪುಟ್ಟ, ನೀನು ಹೆಂಗಾರು ಆಗುತ್ತೆ, ನೀನು ತಲೆ ಕೆಡಿಸ್ಕೋಬೇಡ, ನೀನು ಚಿಕ್ಕ ವಿಡಿಯೋ ಹಾಕು, ದೊಡ್ಡ ವಿಡಿಯೋ ಹಾಕು ಅಂತ ಹೇಳಲ್ಲ, ವೈರಲ್ ಆಗುತ್ತೆ ಅಂತ ತುಂಬ ಸಪೋರ್ಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದರೂ ಮುಗಿಯಲ್ಲ. ಸೊ ಒಂದು ದೊಡ್ಡ ವಿಡಿಯೋ ಮಾಡಿದರೂ ಸಾಕಾಗಲ್ಲ ಅನಿಸುತ್ತೆ ನನಗೆ, ಅಷ್ಟು ಸಪೋರ್ಟ್ ಮಾಡ್ತೀರಾ. ತುಂಬ ಥ್ಯಾಂಕ್ಸ್ ಅಕ್ಕ. ನಿಜವಾಗ್ಲೂ ನಾನು ಪುಣ್ಯ ಮಾಡಿದೆ ಅಂತ ನಾನು ಅನ್ಕೋತೀನಿ. ನನ್ನ ಸ್ವಂತ ಅಕ್ಕ ಇದ್ರು ನಂಗೆ ಇಷ್ಟೊಂದು ಬೆನ್ನು ತಟ್ಟಿ ನನಗೆ ಒಳ್ಳೇದು ಬಯಸ್ತಿದ್ರು ಇಲ್ಲ ಗೊತ್ತಿಲ್ಲ, ಬಟ್ ನೀವು ನನಗೆ ಒಳ್ಳೇದನ್ನ ಬಯಸ್ತೀರಾ, ನನಗೆ ಪ್ರತಿಯೊಂದು ಹೇಳ್ಕೊಡ್ತೀರಾ ತುಂಬ ಕ್ಲಿಯರಾಗಿ. ನಾನೇ ಒಂದೊಂದು ಟೈಮ್ ನಿಮಗೆ ಏನೂ ಹೇಳ್ದೋದ್ರು ಮತ್ತು ಏನೇ ಕಮೆಂಟು ಮಾಡ್ತಿದ್ರು ಕೂಡ ವಿಡಿಯೋ ನೋಡಿ ನೀವು ಬೇಜಾರಂತೂ ಮಾಡ್ಕೊಳ್ಳಲ್ಲ, ಬಟ್ ಆದರೂ ನೀವು ನನ್ನ ವಿಡಿಯೋ ನೋಡಿ ಕಮೆಂಟ್ ಮಾಡ್ತೀರಾ. ಈಗೆಲ್ಲ ನಾವು ಅವ್ರ ವಿಡಿಯೋ ನೋಡಿ ಕಮೆಂಟ್ ಮಾಡಲಿಲ್ಲ ಅಂತೇಳಿ ನಮ್ಮ ವಿಡಿಯೋ ನೋಡೋದೇ ಇಲ್ಲ ಜನ. ಅಂಥದ್ರಲ್ಲಿ ನೀವು ನಾನು ನಿಮ್ಮ ವಿಡಿಯೋ ನೋಡಿದೋದ್ರು ಬಂದು ನೀವು ನನ್ನ ವಿಡಿಯೋ ನೋಡಿ ನನಗೆ ತುಂಬ ಸಪೋರ್ಟ್ ಮಾಡ್ತೀರಾ, ತುಂಬ ಧೈರ್ಯ ಹೇಳ್ತೀರಾ. ಸೊ ನಂಗೆ ಅಮ್ಮನ ಥರನೇ ಧೈರ್ಯ ಹೇಳ್ತೀರಾ. ತುಂಬಾ ಖುಷಿ ಆಗುತ್ತೆ ಇಂಥವರೆಲ್ಲ ಸಿಕ್ತಾಗ. ನನಗೆ ಇನ್ನೂ ಒಬ್ಬರು ಬಿಗ್ ಅಕ್ಕ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೂ ಕೂಡ ಇದೇ ರೀತಿ ಒಂದು ಸ್ಪೆಷಲ್ ವಿಡಿಯೋನ ಮಾಡ್ತೀನಿ. ಸೊ ಖಂಡಿತ ಗೊತ್ತಾಗುತ್ತೆ ಅವ್ರು ಯಾರು ಅಂತ. ಅವ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಲೇಬೇಕು. ಸೊ ನನ್ನ ಸ್ವೀಟ್ ಅಕ್ಕಂದಿರು ಇವರು ನನ್ನ ತುಂಬ ಮುದ್ದಕ್ಕ. ಸೊ ಅವರು ಅಷ್ಟೇ ತುಂಬ ಮುದ್ದಕ್ಕ. ಅವ್ರ ಬಗ್ಗೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ ಇದೊಂದು ವಾರ. ನೆಕ್ಸ್ಟ್ ವಾರ ಅವ್ರ ಬಗ್ಗೆ ಕೂಡ ವಿಡಿಯೋ ಬರುತ್ತೆ ನೋಡಿ. ಯಾವತ್ತೂ ನಾನು ಹೇಳೋದು ಮನುಷ್ಯನಿಗೆ ಒಂದೇ ವಿಷಯ ಏನು ಗೊತ್ತಾ, ಏನಾರು ಆಗ್ಲಪ್ಪ, ಅವ್ರು ಬೆಳೀತಾ ಇದ್ದಾರೆ ಅಂದರೆ ಖುಷಿಯಿಂದ ಬೆಳೆಸಿ, ಬಟ್ ಅವ್ರನ್ನ ಬೀಳ್ಸೋ ಪ್ರಯತ್ನ ಪಡಬೇಡಿ. ಸೊ ಈ ಥರದವರು ಸಿಗೋದು ತುಂಬ ಕಡಿಮೆ ಅಂತ ನಾನು ಅನ್ಕೋತೀನಿ. ಯಾಕೆಂದರೆ ನಮ್ಮ ಚಾನಲ್ ಬೆಳೆದೋದ್ರೂ ಪರವಾಗಿಲ್ಲ, ಸೊ ಅವಳ ಚಾನಲ್ ಬೆಳೆದು ಮೇಲೆ ಬರಲಿ ಅಂತ ಬಯಸ್ತಾರಲ್ಲ, ಸೊ ತುಂಬ ಮನಸ್ಸಿಂದ ಅಂಥವ್ರು ಸಿಗೋದು ತುಂಬ ಕಡಿಮೆ. ಸೊ ನನಗೆ ಸಿಕ್ಕಿದ್ದೀರಾ ಸ್ಮಾರ್ಟ್ ಚಂದ್ರಕಲಾ ಅಕ್ಕ. ನಿಮ್ಮನ್ನೇ ಎಷ್ಟು ಹೊಗಳಿದ್ರು ನನಗೆ ಸಾಕಾಗಲ್ಲ, ಮತ್ತು ನಿಮಗೆ ಎಷ್ಟೇ ಹೇಳಿದ್ರು ನನ್ನ ಕೈಲಿ ಸಾಕಾಗಲ್ಲ ಅಕ್ಕ. ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ನನ್ನ ಜೀವನದಲ್ಲಿ ಇಷ್ಟು ಒಳ್ಳೆಯವರು ಸಿಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಬಟ್ ಜನ ಬೇಗ ಬದಲಾಗ್ತಾರೆ, ನಾವು ಮಾಡಿದ್ದನ್ನ ಬೇಗ ಮರೀತಾರೆ. ಸೊ ಉದಾಹರಣೆಗೆ ತುಂಬ ಜನ ಇದ್ದಾರೆ ನನಗೆ ಹೇಳಬೇಕಂದ್ರೆ. ಯೂಟ್ಯೂಬಿಗೆ ಬಂದಮೇಲೆ ನನಗೆ ತುಂಬ ಜನ ಇದಾಗಿದೆ ನನಗೆ ಅನುಭವ. ಯಾವ ಥರ ನಮ್ಮ ಜೊತೆ ಚೆನ್ನಾಗಿರ್ತಾರೆ, ನಮ್ಮ ಚಾನಲ್ ಸ್ವಲ್ಪ ಗ್ರೋತ್ ಆಯಿತು ಅಂದರೆ ನಮ್ಗೆ ಯಾವ ರೀತಿ ಮಾತಾಡಿ ನಮ್ಮ ವಿಡಿಯೋನೇ ನೋಡಲ್ಲ ಅಂತ ಕೂಡ. ಬಟ್ ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಅವ್ರ ಬಗ್ಗೆ ಕೂಡ ನಾನು ಮಾತಾಡಲ್ಲ. ಬಟ್ ನನಗೆ ಒಳ್ಳೇದು ಮಾಡೋದ್ರ ಬಗ್ಗೆ ನಾನು ಮಾತಾಡ್ತೀನಿ, ಅವ್ರ ಬಗ್ಗೆ ನಾನು ಹೇಳ್ಕೊಡ್ತೀನಿ, ಹೆಮ್ಮೆಯಿಂದ ಹೇಳ್ಕೊತೀನಿ. ಅದನ್ನು ಅವ್ರು ಉಳಿಸ್ಕೋತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ನಾನು ಫಸ್ಟಿಗೆ ಹೇಳಿದೆ ಅಲ್ವಾ, ಸೊ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ನಾನು ಹೇಳ್ಕೊಳ್ಳೋದು ನನ್ನ ಕರ್ತವ್ಯ. ದೇವರು ಪ್ರತಿಯೊಂದನ್ನು ನೋಡ್ತಾನಲ್ವಾ, ಸೊ ಒಳ್ಳೇದು ಮಾಡಿದ್ದು ನೋಡ್ತಾನೆ, ಕೆಟ್ಟದ್ದು ಮಾಡಿದ್ದು ನೋಡ್ತಾನೆ. ಬಟ್ ನಾವು ಒಳ್ಳೇದು ಮಾಡಿದ್ದು ತುಂಬ ಮನಸ್ಸಿಂದ ನಾವು ಹೇಳ್ಕೋಬೇಕು. ಸೊ ಅದು ನನ್ನ ಪಾಲಿಸಿ. ನಾನು ಸಾಯೋವ್ರಿಗೂ ಇವ್ರನ್ನ ಯಾವತ್ತೂ ನಾನು ಮರೆಯಲ್ಲ. ನನಗೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ದಾರೆ, ತುಂಬ ಧೈರ್ಯ ಹೇಳ್ತಿದ್ದಾರೆ, ಯಾರು ನನ್ನನ್ನು ತುಂಬ ಚೆನ್ನಾಗಿ ಕಾಳಜಿ ಮಾಡ್ತಿದ್ದಾರೆ, ಅವ್ರನ್ನ ಯಾವ ಕಾರಣಕ್ಕೂ ನಾನು ಮರೆಯಲ್ಲ. ಸೊ ನಾನು ಅಕಸ್ಮಾತ್ ಅವರೇ ನನ್ನನ್ನು ಮರೆತು ಮಾತ್ಬಿಟ್ರು ಕೂಡ ನಾನು ಅವ್ರನ್ನ ಸಾಯೋವ್ರಿಗೂ ನೆನೆಸ್ಕೊತೀನಿ. ಯಾಕೆಂದರೆ ಒಂದಲ್ಲ ಒಂದು ಟೈಮಲ್ಲಿ ನಮಗೆ ಹೆಲ್ಪ್ ಮಾಡಿದವ್ರನ್ನ ಅವ್ರು ಮಾತ್ಬಿಟ್ರು ಅಂತೇಳಿ ನಾವು ಆ ರೀತಿ ಮಾಡಬಾರ್ದು. ಸೊ ಅದು ನನ್ನ ಪಾಲಿಸಿ. ಖಂಡಿತ
ಯಾರನ್ನೂ ನಾನು ಮರೆಯಲ್ಲ. ಸೊ ಇವ್ರಿಗಂತೂ ಮೇನು ಚಿರಋಣಿ. ಸ್ಮಾರ್ಟ್ ಚಂದ್ರಕಲಾ ಅಕ್ಕ ತುಂಬ 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 ಧನ್ಯವಾದಗಳು. ದಯವಿಟ್ಟು ಯಾರೆಲ್ಲ ನನ್ನ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಇದ್ದೀರಾ ಹೊಸೊಬ್ರು, ಸೊ ದಯವಿಟ್ಟು ಅವ್ರ ಚಾನಲ್ಗೂ ಸಬ್ ಆಗಿ ಅವ್ರಿಗೂ ಸಪೋರ್ಟ್ ಮಾಡಿ. ತುಂಬ ಒಳ್ಳೆ ವೀಡಿಯೋಸ್ನ ಹಾಕ್ತಾರೆ ಅವರು. ಮನೆದಿರ್ಬೋದು ಅಥವಾ ತೋಟದಿರ್ಬೋದು, ಆ ಸೀರೆದಿರ್ಬೋದು, ಮತ್ತು ಮೇಕಪ್ಪಿಂದಿರ್ಬೋದು, ಪ್ರತಿಯೊಂದು ವೀಡಿಯೋನೂ ಹಾಕ್ತಾರೆ. ತುಂಬ ಚೆನ್ನಾಗಿ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಅವ್ರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ. ತುಂಬ ಒಳ್ಳೆ ಯೂಟ್ಯೂಬರ್ ಅಂತಲೇ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋ ಕೂಡ ಫಸ್ಟಿಂದ ಲಾಸ್ಟ್ ಎಂಡ್ವರೆಗೂ ನೋಡಿ ಕಮೆಂಟ್ನ ಮಾಡ್ತಾರೆ. ತುಂಬ ಬಿಗ್ ಒಳ್ಳೆ ನಾನು ಆದಷ್ಟು ಬೆಳ್ಕೊತೀನಿ ದೇವ್ರ ಹತ್ರ. ಅವ್ರ ಚಾನಲ್ ಕೂಡ ನನಗಿಂತ ಬೇಗ ಗ್ರೋತ್ ಆಗಲಿ, ಬೇಗ ಒಂದು ಲೆವೆಲೆಲ್ಲ ಅವ್ರು ಬೆಳೀಲಿ ಅಂತ ನಾನು ಕೇಳ್ಕೊತೀನಿ. ಆದಷ್ಟು ಬೇಗ ಅವ್ರಿಗೂ ಕಂಪ್ಲೀಟ್ ಆಗಲಿ, ವಾಚ್ ಟೈಮ್ ಕೂಡ ಕಂಪ್ಲೀಟ್ ಆಗಿ ಬೇಗ ಬರಲಿ ನನ್ನ ಅಕ್ಕ ಅಂತ. ಸೊ ಅಕ್ಕ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ. ಸೊ ಲವ್ ಯು ಆಲ್ ಅಕ್ಕ. ತುಂಬ ತುಂಬ ಖುಷಿ ಆಯಿತು ನನಗೆ. ನಿಮ್ಮಂಥವ್ರ ಅಕ್ಕ ಸಿಕ್ಕಿದ್ದೀರ ಅಂತಲೇ ಖುಷಿ ನನಗೆ. ಸೊ ಅವ್ರ ಬಗ್ಗೆ ಚಿಕ್ಕದಾಗಿ ವಿಡಿಯೋ ಬೇಕಿತ್ತು, ಸೊ ಮಾಡಬೇಕಿತ್ತು, ಅದಕ್ಕೆ ಮಾಡಿದ್ದೀನಿ. ಸೊ ದಯವಿಟ್ಟು ಯಾರೆಲ್ಲ ಇದ್ದೀರಾ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಪ್ಪ. ಹೇಳಿ ಸಾಕಾಗ್ಬಿಟ್ಟಿದೆ, ವ್ಯೂಸ್ ಅಂತೂ ಬರ್ತಾ ಇಲ್ಲ. ಅಟ್ಲೀಸ್ಟ್ ಲೈಕ್ ಕೊಡಿ. ಒಂದು 100 ಜನರು ನೋಡ್ತೀರಾ, ಸೊ ಅದರಲ್ಲಿ ಒಂದು 50 ಲೈಕು ಬರೋಲ್ಲ. ಯಾಕೆ? ಸೊ ಲೈಕ್ ಕೊಡಿ. ಲೈಕ್ ಕೊಡೋದ್ರಿಂದ ನಿಮ್ಮ ದುಡ್ಡು ಕಟ್ಟಾಗಲ್ಲ, ಏನೂ ಆಗೋದಿಲ್ಲ. ಸೊ ನಮ್ಗೊಂಚೂರು ಜಾಸ್ತಿ ವೀಡಿಯೋ ಮಾಡಬೇಕಂತ ಆಸೆ ಬರುತ್ತೆ. ಸೊ ದಯವಿಟ್ಟು ಲೈಕ್ನ ಕೊಡಿ, ಮರಿದ ಹಾಗೆ, ಗೊತ್ತಲ್ಲ. ಸೊ ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಸ್ಮಾರ್ಟ್ ಚಂದ್ರಕಲಾ ಅನ್ನೋ ಚಾನಲ್ಗೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೂ ಕೂಡ ಸಪೋರ್ಟ್ ಮಾಡಿರಪ್ಪ. ತುಂಬ ಒಳ್ಳೆ ಬಿಗ್ ಯೂಟ್ಯೂಬರ್ ಅವರು ಕೂಡ ತುಂಬ ಚೆನ್ನಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಓಕೆನಾ? ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆಯಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.